ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ತೈಲ. ಸಹ ಪ್ರಾಯೋಜಕರು ಅರುಣಾ ಮಸಾಲ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ. ಮಾಡರ್ನ್, ಟ್ರೆಡಿಷನಲ್, ಈ ಎರಡು ಟ್ರೆಂಡಿಗೆ ಸೂಟ್ ಆಗೋ ಓನ್ಲಿ ಹೇರ್ ಆಯಿಲ್ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಈ ನನ್ ಥಿಕ್ ಹೇರಿಗೆ ದಿ ಬೆಸ್ಟ್ ಪ್ರಾಡಕ್ಟ್ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ನಟ ನಟಿಯರ ಅಚ್ಚುಮೆಚ್ಚಿನ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ನಮಸ್ಕಾರ ಸ್ನೇಹಿತರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಇವರ ಸಹ ಭಾಗಿತ್ವದಲ್ಲಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಸಹ ಪ್ರಾಯೋಜಕರು ವೆರಿ ಟೇಸ್ಟಿ ಮಸಾಲ, ಅರುಣಾ ಮಸಾಲ. ಸ್ನೇಹಿತರೆ, ಒಂದು ಮನೆ ಕಟ್ಟುವಾಗ ಮಹಿಳೆಯರಿಗೆ ಒಂದೇ ಚಿಂತೆ ಇರುತ್ತೆ, ಆ ಮನೆಯ ಅಡುಗೆ ಮನೆ ನನ್ನ ವಿನ್ಯಾಸಕ್ಕೆ, ನನ್ನ ನೆಚ್ಚಿನ ವಿನ್ಯಾಸಕ್ಕೆ ಆಗತ್ತೋ ಇಲ್ವೋ ಅನ್ನುವಂಥ ಟೆನ್ಷನ್. ಅದೇ ರೀತಿ ಅದರಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಗಳನ್ನು ಮಾಡಿ ಮನೆಯವರಿಗೆ ಬಡಿಸ್ಬೇಕು ಅನ್ನುವಂಥ ಆಸೆ. ಸೊ ಅದೇ ರೀತಿ ನಮ್ಮ ಅಡುಗೆ ಮನೆಯಲ್ಲೂ ಕೂಡ ದಿವಸಕ್ಕೊಬ್ಬರು ಹೊಸ ಅತಿಥಿಯನ್ನು ಕರೆಸಿ ಅವರಿಂದ ಬಗೆ ಬಗೆಯ ಅಡುಗೆಗಳನ್ನು ಮಾಡಿಸಿ ನಿಮಗೋಸ್ಕರ ತೋರಿಸ್ತಾ ಇರ್ತೇವೆ. ಇವತ್ತು ಕೂಡ ನಮ್ಮ ಅಡುಗೆ ಮನೆಗೆ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅವರು ಬಗೆ ಬಗೆಯ ಅಡುಗೆಗಳನ್ನು ಸಹ ಮಾಡ್ತಾ ಇದ್ದಾರೆ. ಸೊ ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ ಮೇಡಮ್? ಸೌಖ್ಯ. ಮೇಡಮ್ ಎಲ್ಲಿಂದ ಬಂದಿದ್ದೀರಾ? ನಾನು ಮಂಗಳೂರು ಕಾರ್ ಸ್ಟ್ರೀಟ್ನಿಂದ. ಕಾರ್ ಸ್ಟ್ರೀಟ್ನ. ನಿಮ್ಮ ಹೆಸರು? ಸಬಿತಾ ಕಾಮತ್. ಸಬಿತಾ ಕಾಮತ್ ಅವರು ಮಂಗಳೂರಿನ ಕಾರ್ ಸ್ಟ್ರೀಟಿಂದ ಬಂದಿದ್ದೀರಾ. ಓಕೆ ಮೇಡಮ್, ಏನು ಸ್ಪೆಷಲ್ ಮಾಡ್ತಾ ಇದ್ದೀರಿ ಇವತ್ತು? ಇವತ್ತು ನಾನು ಬೆಂಡೆಕಾಯಿ ಹುಳಿ. ಬೆಂಡೆಕಾಯಿಯ ಹುಳಿ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಹಾಗಾದ್ರೆ. ಸ್ವಲ್ಪ ಅದಕ್ಕಿಂತ ಬಿಂಬುಳಿ ಹಾಕೋದು. ಬಿಂಬುಳಿ ಅಂತ ಅದು ಹುಳಿ. ಅದು ಬಿಂಬುಳಿ ಇಲ್ಲದಿದ್ರೆ ನಾವು ಹುಣಸೆ ಹಣ್ಣನ್ನು ಹಾಕ್ಬೋದು. ಅಂದ್ರೆ ಈ ಸೀಸನ್ ಹಾಗೆ ಅಲ್ವಾ, ಅಂದ್ರೆ ಒಂದು ಮಾವಿನಕಾಯಿ ಯೂಸ್ ಮಾಡ್ತಾರೆ, ಇಲ್ಲ ಬಿಂಬುಳಿ ಯೂಸ್ ಮಾಡ್ತಾರೆ ಹುಳಿಗೋಸ್ಕರ. ಸೊ ಅದರಿಂದ ಏನು ಡಿಫ್ರೆನ್ಸ್ ಏನು ಬರುತ್ತೆ? ಡಿಫ್ರೆನ್ಸ್ ಅಂದರೆ ಅದು ನಮಗೆ ವಿಟಮಿನ್ಸ್ ನೋಡಿದರೆ ಅದ್ರ ಸಿ ವಿಟಮಿನ್ ಜಾಸ್ತಿ ಇದೆ ಮತ್ತು ರುಚಿ ಸಹ ಹುಣಸೆ ಹಣ್ಣಿಗಿಂತ ಸ್ವಲ್ಪ ಭಿನ್ನವಾಗಿದೆ. ಓಕೆ ಮೇಡಮ್, ಸೊ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಏನು ಕೊಡಲಿ ನಿಮಗೆ ಫಸ್ಟಿಗೆ? ಒಂದು ಬಾಣಲೆ ಅವಶ್ಯ. ಎಣ್ಣೆ. ಹಾಂ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಾ ಇದ್ದಾವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಅಂದರೆ ಒಗ್ಗರಣೆಗೆ ಹೌದು. ಫಸ್ಟಿಗೆ ಒಗ್ಗರಣೆ ಫಸ್ಟ್ ಇದು ಬೆಳ್ಳುಳ್ಳಿ ಬೀಜವನ್ನು ಜಜ್ಜಿ ಅದರಲ್ಲಿ ಹಾಕೋದು. ಅಂದರೆ ಇದಕ್ಕೆ ಸಾಸಿವೆ ಅಂಥದ್ದೇನು ಒಗ್ಗರಣೆ ಇಲ್ಲ, ಇದಕ್ಕೆ ಒಗ್ಗರಣೆ ಬೆಳ್ಳುಳ್ಳಿಯ ಒಗ್ಗರಣೆ. ಓಕೆ, ಅದಕ್ಕೆ ನಾನು ಅವಾಗಲೇ ಎಣಿಸ್ಕೊಂಡೆ ಡಿಫ್ರೆಂಟ್ ಆಗಿರೋವಂಥ. ಸ್ವಲ್ಪ ಡಿಫ್ರೆಂಟ್ ಇದು ಸ್ವಲ್ಪ ನಮಗೆ ಸ್ವಲ್ಪ ಈಸಿ ಸಹ ಆಗ್ತದೆ. ಮತ್ತೆ ಸಾಧಾರಣ ಮೀನು ತಿನ್ನುವವರಿಗೆಲ್ಲ ನೋಡಿ ಅಂಥದ್ದೇ ಒಂದು ಟೇಸ್ಟ್ ಸಹ ಬರ್ತದೆ. ಈಗಿನ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ಇದದ್ದು ಮಾಡಿದ್ರೆ ಖುಷಿ ಆಗೋದು. ಸೇಮ್ ದಿವಸ ಮಾಡಿದ್ರೆ ಅವರಿಗೆ ಆಗುದಿಲ್ಲ. ಸಾಸಿವೆ ಅದೆಲ್ಲ ನೋಡಿದ್ರೆ ಸ್ವಲ್ಪ ಈಗ ನಮ್ಮ ಮಕ್ಕಳಿಗೆ ಆಗುದಿಲ್ಲ ಅಲ್ವಾ. ಅದಕ್ಕೆ ನಾವೀಗ ಇದೆಲ್ಲ ಮಾಡೋದು. ಇದು ನಿಮ್ದೇ ಓನ್? ಅಂದರೆ ನಮ್ಮ ಅತ್ತೆ ಸಹ ಮಾಡ್ತಿದ್ರು. ಆದರೆ ಈಗಿನ ನಾನು ನೋಡಿದೆ ನಮ್ಮದು ಮುಂಚಿದ ಥರ ಮತ್ತು ಹೀಗೆ ಮಾಡಿ ಇದು ಟೇಸ್ಟ್ ಅವರು ಹೆಚ್ಚು ಲೈಕ್ ಮಾಡ್ತಾರೆ ಅಲ್ವಾ. ಮಾಡಲಿಕ್ಕೂ ಈಸಿ ಇದೆ. ಹೌದು, ನಮಗೆ ಈಗ ಅರುಣಾ ಮಸಾಲೆದು ಚಿಲ್ಲಿ ಪೌಡರ್ ಉಂಟು. ಹೌದು. ಸೊ ಹಾಗಾಗಿ ಅಡುಗೆ ಮಾಡೋದು ತುಂಬ ಈಸಿ ಆಗಿಬಿಟ್ಟಿದೆ. ಈಗ ಎಲ್ಲ ಪೌಡರ್ ಬಂದು ನಮ್ಗೆ ಈಸಿ ಆಗಿದೆ. ಇಲ್ಲದ್ರಿಲ್ಲ ನಾವೆಲ್ಲ ಮುಂಚೆ ಕಡ್ದು ಮಾಡ್ತಿದ್ವಿ. ಹೌದು. ಸೊ ಟೇಸ್ಟ್ ಏನು ಇದೇ ಟೇಸ್ಟ್ ಸ್ವಲ್ಪ ಜಾಸ್ತಿ ಚೆನ್ನಾಗಿರುತ್ತೆ. ಹೌದು, ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಬ್ರೌನ್ ಹಾಕ್ಬೇಕದು. ಓಕೆ, ಇದಕ್ಕೆ ಈರುಳ್ಳಿ ಅಂಥದ್ದೇನು ಹಾಕೋದಿಲ್ಲ? ಕೆಲವರು ಹಾಕ್ತಾರಂತೆ, ಆದರೆ ನಮಗೆ ಗೊತ್ತಿಲ್ಲ. ಕೆಲವರು ಬೆಳ್ಳುಳ್ಳಿ ಬದಲು ನೀರುಳ್ಳಿ ಹಾಕ್ತಾರೆ. ಬೆಳ್ಳುಳ್ಳಿ ಈರುಳ್ಳಿ ಎರಡು ಸಾಂಗ್ ಅಂತ ಹೇಳ್ತಾರೆ. ನಾವು ಸಾಂಗ್ ಅಂತ ಹೇಳುದು ಅದಕ್ಕೆ. ನಾವು ನೀರುಳ್ಳಿ ಹಾಕಿದ್ರೆ ಸಾಂಗ್ ಆಯ್ತದ್ದು. ಇದು ಹುಳಿ. ನೀರುಳ್ಳಿ ಹಾಕಿದ್ರೆ ಸಾಂಗ್ ಆಗ್ತದೆ. ಹೌದು, ಮಾಡ್ತಾರೆ. ಮಾಡಬಾರ್ದಂತ ಈಗ ಎಂಥದ್ದು ಮಾಡಿದ್ರಿಂದ ಟೇಸ್ಟ್ ಆದರೆ ಎಂದರು ತಿಂತಾರೆ ಅಲ್ವಾ. ಇದ್ರ ಬದಲು ಅದನ್ನು ಟ್ರೈ ಮಾಡೋದು. ಕ್ಲಿಕ್ ಆದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಹೇಗೆ ತಿಂತಾರೆ ಅದು ಮೇಲೆ ಡಿಪೆಂಡ್ ಆಗಿದೆ. ಸ್ವಲ್ಪ ಬ್ರೌನ್ ಆಗಲಿ. ಓಕೆ. ಮತ್ತು ನನಗೆ ಒಂದು ಮೆಣಸಿನ ಹುಡಿ ಒಂದು ಖಂಡಿತ. ಹೌದು, 2
2 ಚಮಚ ಮೆಣಸು. ಹಾಂ. ನಾವು ನಮ್ಮ ಕಾರ್ಯಕ್ರಮ ಯೂಸ್ ಮಾಡ್ತಾ ಇದ್ದೇವೆ ಅರುಣ ಮಸಾಲ ಅವರ ಚಿಲ್ಲಿ ಪೌಡರ್. ಇನ್ನೊಂದು ಸ್ಪೂನ್ ಹಾಕಿ ಮೇಡಮ್. ಇನ್ನೊಂದು ಸ್ಪೂನ್ ಹಾಕಿ ಸಾಕು. ಸಾಕಾ? ಅರ್ಧ ಸ್ಪೂನ್ ಕೊತ್ತಂಬರಿ ಹುಡಿ. ಓ, ಅರುಣ ಮಸಾಲ ಅವರ ಕೊತ್ತಂಬರಿ ಕೊತ್ತಂಬರಿ ಹೌದು, ಒಳ್ಳೇದಾಗ್ತದೆ. ಹಾಂ, ಸ್ವಲ್ಪ ಸಾಕಾಗ್ತದೆ ನಿಮಗೆ? ಸಾಕು ಸಾಕು ಸಾಕಲ್ಲ? ಸಾಕು. ಟೇಸ್ಟ್ ಕೂಡ ಬರುತ್ತೆ, ಅದೇ ರೀತಿ ಅದೇ ಆ ಸ್ಮೆಲ್ ಕೂಡ ಹೌದು, ಚೆನ್ನಾಗಿ ಸ್ಮೆಲ್ ಕೂಡ ಇರ್ತದೆ. ನಂತರ Okay. ಇದಕ್ಕೆ ಬಿಂಬಳಿ ಹಾಕೋದು. ಸೊ ಬಿಂಬಳಿ ಬೇಡದಿದ್ದವರು ಬೇಕಾದ್ರೆ ಹುಣಸೆ ಹಣ್ಣನ್ನ ಯೂಸ್ ಮಾಡ್ಬೋದು. ರಸ ಹಾಕ್ಬೋದು. ಸೊ ಮಾವಿನಕಾಯಿ ಹಾಕ್ಬೋದಾ ಮೇಡಮ್? ಮಾವಿನಕಾಯಿ ಹಾಕ್ಬೋದು. ಮಾವಿನಕಾಯಿ ಮತ್ತೆ ಇನ್ನೊಂದು ಇದು ದಾರೆ ಹುಳಿ ಅಂತ ಸಿಗ್ತದೆ, ಗೊತ್ತುಂಟಾ? ಹೌದು, ಅದು ಸಹ ಹೌದು. ಹಾಕ್ತಾರೆ. ಅದನ್ನ ಒಣಗಿಸಿ ಹೌದು, ಇಟ್ಟಿರ್ತಾರೆ. ಹೌದು ಹೌದು, ಅದು ಸಹ ಹಾಕ್ಬೋದು. ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೈ ಮಾಡಬೇಕು. ಹೌದು, ಇಲ್ಲಾಂದ್ರೆ ಸ್ವಲ್ಪ ಫ್ರೈ ಮಾಡಿ. ಹೌದು, ಲೋಳೆ 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 ಬರ್ತದೆ ಅಂತ ಸ್ವಲ್ಪ ಫ್ರೈ ಮಾಡೋದು. ಮೇಡಮ್, ಫ್ರೀ ಟೈಮಲ್ಲಿ ಏನು ಮಾಡ್ಕೊಂಡಿದ್ದೀರಾ? ಫ್ರೀ ಟೈಮ್ನಲ್ಲಿ ಈಗ ನನಗೆ ಸ್ವಲ್ಪ ನಾಟಕದ ಹುಚ್ಚೆಲ್ಲ ಶುರುವಾಗಿದೆ. ನನಗೆ ನಾಟಕ ಇದು ಮಾಡೋದು, ಅದೆಲ್ಲ ಆ್ಯಕ್ಟ್ ಮಾಡೋದು, ಮತ್ತೆ ಸ್ವಲ್ಪ ಕವನ ಬರೆಯೋದು. ಇಲ್ಲದ್ರೆ ಏನಾದರೂ ಪ್ರವಾಸ ಮಾಡಿದರೆ ಅದರದ್ದು ಕಥನ ಎಲ್ಲ ಬರೆದು ನಾವು ಕೊಂಕಣಿಯಲ್ಲಿ ಜಾಸ್ತಿ ಕೊಂಕಣಿಯಲ್ಲಿ. ಹೌದು. ಈಗ ಇದು ಆದ್ರ ಕೂಡಲೇ ಸ್ವಲ್ಪ ಉಪ್ಪು, ಉಪ್ಪು ಹಾಕಿ ಈಗ ಸ್ವಲ್ಪ ನೀರು ಹಾಕಿ. ಹೌದು, ಸ್ವಲ್ಪ ಸಾಕು. ಸಾಕಾ? ಎಷ್ಟೊತ್ತು ಬೇಕು ಮೇಡಮ್ ಅದು ಬೇಯಲಿಕ್ಕೆ? ಇದು ಜೋರು ಇದು ಉಂಟು, ಎಳತ್ತಿದ್ದ ಕಾರಣ ಒಂದು 5-10 ನಿಮಿಷದಲ್ಲಿ ಇದು ಬೆಂದು. ಓಕೆ. ಮತ್ತು ಇದು ನಮ್ಮದು ಕುಚ್ಚಲಕ್ಕಿ ಊಟದಲ್ಲಿ ಇದು ಬೆಸ್ಟ್ ಆಗ್ತದೆ. ಸೊ ನೀವು ಮಾಡಿದ ರೀತಿ ನೋಡಿದಾಗ ಈ ಚಪಾತಿಗೂ ಕೂಡ ಒಳ್ಳೆ ಕಾಂಬಿನೇಷನ್. ಚಪಾತಿಗೂ ಆಗ್ತದೆ, ದೋಸೆಗೂ ತಿನ್ಬೋದು, ಆಗ್ತದೆ. ಸೊ ಗಂಜಿಗೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ಯಾರಾದರೂ ಒಂದು ಗೆಸ್ಟ್ ಪಕ್ಕನೆ ಬಂದ್ರು ಅಂದ್ರೆ ಸ್ವಲ್ಪ ಟೇಸ್ಟ್ ಸಹ ಒಳ್ಳೇದಾಗ್ತದೆ. ಕೂಡಲೇ ಮಾಡಿಕೊಟ್ಟು ಬಿಸಿ ಬಿಸಿ ತಿಂದ್ರೆ ಇನ್ಸ ಭಾರಿ ಒಳ್ಳೇದು, ಚೆನ್ನಾಗಿರುತ್ತಲ್ಲ. ಇಷ್ಟು ಮಾಡಿಟ್ಟು ಅವ್ರ ಹತ್ರ ಮಾತಾಡಿ ಬರೋದ್ರೊಳಗೆ ಅವ್ರ ಹತ್ರ ಮಾತಾಡಿ ಅಂತ ಹೇಳಿ ಇಲ್ಲಿ ಆಗಿಬಿಡುತ್ತೆ. ಆಗಿದೆ ಮೇಡಮ್? ಹೌದು. ಸಿಮ್ ಮಾಡ್ಲಾ? ಆಫ್ ಮಾಡಿ. ಹೌದು, ಆಫ್ ಮಾಡಿ. ಓಕೆ, ಆಗಿದೆ. ಪರಿಮಳ ಬರ್ತದ ನಿಮಗೆ? ಸೂಪರ್. ಇದೀಗ ಸ್ವಲ್ಪ ಹುಳಿ ತರ ಬಂದ್ರೆ ಗಂಜಿಗೆಲ್ಲ, ಇದು ಇನ್ನೂ ಸ್ವಲ್ಪ ಗ್ರೇವಿ ತರ ಮಾಡ್ಬೋದು. ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ನಿಮ್ಗೆ ಗ್ರೇವಿ ಆಗ್ತದೆ. ಅದು ಚಪಾತಿಗೆ ಎಲ್ಲ ಹಾಕ್ಬೋದು. ಸುಕ್ಕ ಸಹ ಇದು ಸುಕ್ಕ ತರ ಮಾಡಿದ್ರೆ ಅದಾಗ್ತದೆ. ಎರಡು ಮಾಡ್ಬೋದು. ಕೆಲವರಿಗೆ ನಮ್ಮ ಯಜಮಾನರಿಗೆಲ್ಲ ಅದಕ್ಕೆ ಗ್ರೇವಿ ಇರಬೇಕು, ಅದಕ್ಕೆ ಅನ್ನಕ್ಕೆ ಆ ಗ್ರೇವಿ ಹಾಕಿ ತಿಂದ್ರೆ ಅವರಿಗೆ ರುಚಿ ಆಗ್ತದೆ. ಸ್ವಲ್ಪ ಅಂದ್ರೆ ಇದರಲ್ಲಿ ಹುಳಿ, ಮೆಣಸು, ಉಪ್ಪು ಅದು ಸರಿ ಪ್ರಮಾಣದಲ್ಲಿ. ಎಂತದ ನಾವು ನಾಲಿಗೆದು ಮಣ್ಣು ಹೋಗ್ತದೆ ಅಂತ ಹೇಳುದೊಂದು ನಮ್ಮ ಇದರಲ್ಲಿ ಒಂದು ಗಾದೆ ಉಂಟು. ಹಾಗೆ ಅದೆಲ್ಲ ಹೋಗುವಾಗ ಜೋರು ಏನಾದ್ರೂ ಆಗುವಾಗ ಇಂಥದ್ದು ಮಾಡುದು ನಾವು, ಒಳ್ಳೇದಾಗ್ತದೆ. ಚೆನ್ನಾಗಿದೆ. ಹೌದು, ಆಗಿದೆ. ಹಾಗಾದ್ರೆ ಹೌದು, ತೋಳಿ. ಇದರಲ್ಲಿ ನಾವು ಬಿಂಬುಳಿ ಸಹ ನೋಡಿ ತಿಂದ್ರೆ ಭಾರಿ ಒಳ್ಳೇದು, ವಿಟಮಿನ್ ಸಹ ಆಯ್ತು ನಮಗೆ. ಬಿಂಬುಳಿ ತಿನ್ನುವಾಗ ಸಹ ಶಾಲೆದು ನೆನಪು ಬರ್ತದೆ ಅಲ್ಲ ಮೇಡಮ್? ತುಂಬಾ ಮೇಡಮ್. ಎಷ್ಟು ಶಾಲೆ ಜೊತೆಗೆ ಹೋಗಿ ಅದನ್ನ ಉಪ್ಪು ಖಾರ ಎಲ್ಲ ಹಾಕಿ ಅಮ್ಮನ ಕೈಯಿಂದ ಬೈಗುತ್ತಿದ್ದ ಮಾಸ್ಟರ್ ಪಾಠ ಮಾಡುವಾಗ ಆಚೆ ನೋಡುವಾಗ ತಿನ್ನೋದು ಇನ್ನೂ ಟೇಸ್ಟ್ ಇರ್ತದೆ. ಹಿಂದಿನ ಬೆಂಚಿನಲ್ಲಿ ಕೂತ್ಕೊಂಡು ತಿನ್ನೋದು ಅದು ಸಹ ಭಾರಿ ಒಂದು ರುಚಿ ಜಾಸ್ತಿ ಇರುತ್ತೆ. ಈಗ ಪ್ರಾಯ ಆದ ನಂತರ ಇಂಥದೆಲ್ಲ ಹುಳಿ ತಿನ್ಲಿಕ್ಕೆ ಆಗುದಿಲ್ಲ, ಹೀಗೆ ಮಾಡಿ ತಿನ್ನೋದು ಅಲ್ವಾ? ಎಂತ ಗೊತ್ತುಂಟ, ವೆಜಿಟೇಬಲ್ಸ್ ಈಗ ಮಕ್ಕಳು ತಿನ್ನೋದು ಕಮ್ಮಿ. ಅದಕ್ಕೋಸ್ಕರ ನಾನು ಏನು ಮಾಡೋದು, ಹೇಗಾದ್ರೂ ಇವರಿಗೆ ತಿನ್ನಿಸ್ಬೇಕಲ್ಲ, ಅದು ಸಹ ಗ್ರೀನ್ ವೆಜಿಟೇಬಲ್ಸ್. ಇದು ವೆಜಿಟೇಬಲ್ಸ್ ಅಂದ್ರೆ ಸ್ವಲ್ಪ ದೂರ ಓಡ್ತಾರೆ. ಕಡೆಗೆ ಇಂಥದ್ದೆಲ್ಲ ಮಾಡಿದ್ರೆ ಆಗ್ತದೆ, ಅಜ್ಜಿ ಇಂಥದ್ದೆಲ್ಲ ಮಾಡಿದ್ರೆ ಅಮ್ಮ ಇಂಥದ್ದು ಮಾಡೋದೇ ಇಲ್ಲ ಅಂತ, ಹಾಗೆ ಅದು ಸಹ ಬ್ಲೇಮ್ ನಾವು ಹೇಳಬೇಕಾಗ್ತದೆ. ಹೌದು, ಅದಕ್ಕೆ ನಾನು ಹೇಳುದು ನೀವೇ ಕಲಿಬೇಕು, ಇದೆಲ್ಲ ಕಷ್ಟ ಇಲ್ಲ ಎಲ್ಲ. ನೋಡಿ ಹುಡಿ ನಿಮ್ಗೆ ಅರುಣ ಮಸಾಲೆದೆಲ್ಲ ರೆಡಿ ಇರ್ತದಲ್ಲ, ಹೌದು. ಅದೇ ಹೇಳ್ತಾರೆ ಅವರು, ಅಜ್ಜಿ ನೀವು ಇಲ್ಲಿ ಬಂದಾಗ ನನಗೆ ಕಲಿಸಿ ಅಂತ. ಈಗ ನೋಡಿ ರೆಡಿ ಆಗಿದೆ ನಮ್ದು ಬೆಂಡೆಕಾಯಿ ಹುಳಿ. ಓಕೆ, ಥ್ಯಾಂಕ್ ಯು ಮೇಡಮ್.
ಸೊ ಇದು ನಾನು ಟೇಸ್ಟ್ ಮಾಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು. ಸೊ ವೀಕ್ಷಕರೇ, ಬೆಂಡೆಕಾಯಿಯ ಹುಳಿ ಅದು ಬಿಂಬ್ಳಿ ಎಲ್ಲ ಹಾಕಿ ಸೂಪರಾಗಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಬೆಂಡೆಕಾಯಿ ಹುಳಿ ತಯಾರಿಸುವ ವಿಧಾನ: ಮೊದಲಿಗೆ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡು ಅರುಣಾ ಮೆಣಸಿನ ಪುಡಿ, ಅರುಣಾ ಧನಿಯಾ ಪುಡಿ, ಬೆಂಬುಳಿ, ಬೆಂಡೆಕಾಯಿ ಹಾಕಿ ಹುರಿಯಿರಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಬೇಯಿಸಿದರೆ ಬೆಂಡೆಕಾಯಿ ಹುಳಿ ರೆಡಿ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಸಿಗ್ತೇನೆ. ಈಗಿನವರಿಗೆಲ್ಲ ಅಷ್ಟು ರುಚಿ ಇಲ್ಲ, ನಮ್ಮ ಮುಂಚಿನವರಿಗೆ ಈ ರುಚಿ ಮರೆಯುವುದಿಲ್ಲ ಅಲ್ವಾ? ಆದುದರಿಂದ ನಾವು ಮಾಡುವಾಗ ಓ ಇಷ್ಟು ಒಳ್ಳೇದಾಗ್ತದ ಅಂತ ಮತ್ತೆ ತಿಂತಾರೆ ಅವರು. ಕರಿಬೇವು ಅಷ್ಟು ಒಳ್ಳೇದಂತೆ, ಅಂದರೆ ಗ್ರೀನ್ ಮತ್ತು ಅದು ಹೊಟ್ಟೆಯಲ್ಲಿನ ಕಲ್ಮಶ ಎಲ್ಲ ತೆಗಿತದೆ. ಓಕೆ ಓಕೆ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಹೊಸ ಭೃಂಗರಾಜ ಹಾಗೂ ಸಂಜೀವಿನಿ ಯುಕ್ತ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಇವರ ಸಹಭಾಗಿತ್ವದಲ್ಲಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಸಹ ಪ್ರಾಯೋಜಕರು ಅರುಣಾ ಮಸಾಲ. ಸಬಿತಾ ಮೇಡಮ್ ಆಲ್ರೆಡಿ ಒಂದು ಬೆಂಡೆಕಾಯಿಯ ಪಲ್ಯ ಥರ ಒಂದು ಗೊಜ್ಜು ಅಂತ ಹೇಳ್ಕೊಂಡು ಮಾಡಿಕೊಟ್ಟಿದ್ದಾರೆ. ಸೊ ಇನ್ನೊಂದು ರೆಸಿಪಿ ಜೊತೆಗೆ ಅವ್ರು ರೆಡಿ ಆಗಿದ್ದಾರೆ. ಬನ್ನಿ ಏನು ಮಾಡ್ತಾರೆ ಅಂತ ಕೇಳೋಣ. ಮೇಡಮ್, ಬೆಂಡೆಕಾಯ್ದು ರೆಸಿಪಿ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡ್ಕೊಡ್ತಾ ಇದ್ದಾರೆ? ಮಾವಿನ ಹಣ್ಣಿದ್ದು. ಮಾವಿನ ಹಣ್ಣಿದು ಅಂಬೆ ಉಪ್ಕರಿ. ಅಂಬೆ ಉಪ್ಕರಿ ಅಂದ್ರೆ ನಾವು ಮಾವಿನ ಹಣ್ಣಿಗೆ ಅಂಬೋ ಹೇಳೋದು, ಅಂಬೆದು ಉಪ್ಕರಿ ಅಂತ. ಇದು ಸಹ ಊಟಕ್ಕೆ ಭಾರಿ, ನಮ್ಮ ಅತ್ತೆಗೆಲ್ಲ ಇಂತ ಭಾರಿ ಟೇಸ್ಟ್ ಇರ್ತದಲ್ಲ, ಸ್ವೀಟ್ ಇರ್ತದೆ, ಹುಳಿ ಇರ್ತದೆ, ಖಾರ ಇರ್ತದೆ. ಅದು ಅನ್ನಕ್ಕೆ ಬೆರೆಸಿ ಅವರು ಎಲ್ಲ ಪ್ರಾಯ ಆದವರಿಗೆ ಇದೆಲ್ಲ ಭಾರಿ ಪ್ರೀತಿ. ಓಕೆ, ನಾವು ಈ ಕುಂದಾಪುರ ಕಡೆ ಹೋದ್ರೆ ಮಂಡಕ್ಕಿ ಉಪ್ಕರಿ ಅಂತ ಮಾಡ್ತಾರೆ. ಸೊ ಇದು ಫುಲ್ ಚೇಂಜ್. ಓಕೆ ಮೇಡಮ್, ಸ್ಟಾರ್ಟ್ ಮಾಡೋಣ ಹಾಗಾದ್ರೆ. ಮಾಡುವ. ಏನು ಕೊಡ್ಲಿಕ್ಕೆ ಫಸ್ಟಿಗೆ? ಒಂದು ಪಾತ್ರೆ ಅಂದರೆ ಬೇಯಿಸ್ಬೇಕು ನನಗೆ. ಓಕೆ, ಹೌದು. ಮೊದಲು ಮಾವಿನ ಹಣ್ಣು ತೊಳೆದು ಅದರದ್ದು ಸಿಪ್ಪೆ ತೆಗಿಬೇಕು. ಓಕೆ. ಈಗೆಲ್ಲ ಇದು ಇಡ್ಲಾ? ಬೇಡ ಬೇಡ ಬೇಡ. ಓಕೆ. ಅಂದರೆ ಈಗ ಮಾವಿನ ಹಣ್ಣಿದ್ದು ಸೀಸನ್ ಅಲ್ವಾ? ಮಾವಿನ ಹಣ್ಣಿನ ಸೀಸನ್ ಆಗುವಾಗ ನಮ್ಮನೆ ಥರದ್ದು ಮಾವಿನ ಹಣ್ಣು ಉಂಟು. ಕೆಲವು ಹಣ್ಣು ಇದ್ರೂ ಅದು ಅದರದೆಲ್ಲ ನಾವು ಉಪ್ಕರಿ ಮಾಡುವುದು. ಹಣ್ಣು ಸಹ ಆಗ್ಬೇಕು, ಅದು ಸ್ವಲ್ಪ ಸಿಹಿ ಸಹ ಇರಬೇಕು, ಸ್ವಲ್ಪ ಹುಳಿ ಸಹ ಇರಬೇಕು. ಅಂದ್ರೆ ತುಂಬಾ ಹಣ್ಣಾಗಿರ್ಬಾರ್ದು. ಅಲ್ಲ, ಅಂದ್ರೆ ಕೆಲವು ಹಣ್ಣೆ ಕೆಲವು ಹಣ್ಣು ಅಂತದ್ದು ಉಪ್ಕರಿ ಮಾಡ್ಲಿಕ್ಕೆ ಒಳ್ಳೆ. ಈ ಕಾಟ್ ಮಾವಿನ ಹಣ್ಣು ಅಂತ, ಕಾಟ್ ಮಾವಿನ ಅದು ಉಪ್ಕರಿ ಹಣ್ಣು. ಅದು ಮಾರ್ಕೆಟ್ನಲ್ಲಿ ನಮ್ಮಂಥವ್ರೆಲ್ಲ ಹೋದ್ರೆ ಅಮ್ಮ ಉಪ್ಕರಿದು ಮಾವಿನ ಹಣ್ಣು ಬಂದಿದೆ ಅಂತ ಅವರೇ ಕರೀತಾರೆ. ಅಂದ್ರೆ ಇದು ಸಹ ನಾನು ಹೇಳಿದಾಗೆ ಈಗಿನವರಿಗೆಲ್ಲ ಅಷ್ಟು ರುಚಿ ಇಲ್ಲ, ನಮ್ಮ ಮುಂಚಿನವರಿಗೆ ಈ ರುಚಿ ಮರೆಯುವುದಿಲ್ಲ ಅಲ್ವಾ? ಆದುದರಿಂದ ನಾವು ಮಾಡುವಾಗ ಓ ಇಷ್ಟು ಒಳ್ಳೇದಾಗ್ತದ ಅಂತ ಮತ್ತೆ ತಿಂತಾರೆ ಅವರು, ತಿನ್ನೋದಿಲ್ಲ ಅಂತ ಇಲ್ಲ. ಆದ್ರೂ ಒಂದು ಮೇಡಮ್, ಅಜ್ಜಿ ಏನೇ ಮಾಡಿದ್ರು ಅದು ಟೇಸ್ಟ್ ಹಾಗೆ ಇರ್ತದೆ. ಅದು ಸರಿ ಅಲ್ವಾ? ಅದು ಸರಿ. ನಮ್ಮ ಅಂತ ಅಜ್ಜಿಯಂದಿರಿದ್ರೆ ಏನು ಮಾಡಿದ್ರು ಮೊಮ್ಮಕ್ಕಳಿಗೆ ನೆನಪಾಗ್ತಾ ಇರ್ತದೆ. ಇದು ಹಾಕೋ ಮೊದಲು ಹಾಕ್ಬೇಕಾ? ಇದೊಂದು ಇದು ಹಚ್ಚಬೇಡಿ. ಓಕೆ. ಈಗ ಇದು ಇದರಲ್ಲಿ ಹಾಕೋದು. ಈಗ ಈ ಸಿಪ್ಪೆ ತೆಗೆದದುಂಟಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಅಂದರೆ ಉಪ್ಪು ಹಾಕಿ ನಾವು ನೀರು ಹಾಕಿದರೆ ಅದರದ್ದು ರಸ ಒಳ್ಳೇದು ಬರ್ತದೆ ಅಂತ ಸ್ವಲ್ಪ ನೀರು ಹಾಕಿ ಮೇಡಮ್. ಇದೊಂದು ಕಿವಿ ಮಾತು. ಹೌದು ಹೌದು. ಸೊ ಮಾವಿನ ಹಣ್ಣಿನ ಸಿಪ್ಪೆಯ ಜೊತೆಗೆ ಒಂದು ಸ್ವಲ್ಪ ಉಪ್ಪು ಹಾಕಿ, ಅದು ಸಹ ಹರಳು ಉಪ್ಪು ಹಾಕಿದ್ರೆ ಇನ್ನು ಚಂದ ಅಂತ ರಸ ಬರ್ತದೆ. ಹೌದು, ರಸ ಬರಬೇಕಾದ್ರೆ ಅದು ಉಪ್ಪು ಮಾಡಿ ರಸ ಹೀಗೆ ತೆಗೆದು ಹೀಗೆ ತೆಗೆಯೋದು. ಇನ್ನೊಂದು ಪಾತ್ರೆಗೆ ಇದು ಹಾಕೋದು. ಓಕೆ. ಪುನಃ ಸ್ವಲ್ಪ ರಸ ತೆಗೆಯೋದು. ಇದು ಎಷ್ಟು ನಮಗೆ ರಸ ಬೇಕು ಹಾಗೆ. ಕೆಲವರಿಗೆ ಜೋರು ರಸದು ಆಶೆ ಆಗ್ತದೆ, ರಸ ಜೋರು ಬೇಕು ಅಂತ, ಆಗ ಸ್ವಲ್ಪ ನೀರು ಹಾಕ್ಬೋದು. ಜಾಸ್ತಿ ರಸ ಬೇಕು ಅಂತ? ಹೌದು. ಅಂದರೆ ಮಾವಿನ ಹಣ್ಣಿನ ಅದರದ್ದು ತಿನ್ನುವಾಗ ಅದಕ್ಕೆ ರಸ ಬೆರೆಸಿ ಇನ್ನು ಸ್ವಲ್ಪ ಹಾಕಿ ಮೇಡಮ್. ಹಾಕ್ಲಾ? ಸ್ವಲ್ಪ ಹಾಕಿ. ಅದು ಹೀಗೆ ಮಾಡುವಾಗ ಸ್ವಲ್ಪ ರಸ ಬರ್ತದಲ್ಲ, ಅದು ತಿನ್ನುವಾಗ ಮಾವಿನ ಹಣ್ಣನ್ನು ಗೊರಟು ಅದು ರಸದಲ್ಲಿ ಮುಳುಗಿಸಿ ಟೇಸ್ಟ್ ಮಾಡಿ ತಿನ್ನೋದು. ಈಗಿನವರಿಗೆ ಪುರ್ಸತ್ತಿಲ್ಲದವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಬಾಯಿ ನೀರು ಬರ್ತಾ. ಹೌದಾ? ಹಾಗೆ ನೀರು ಹಾಕಿ, ಅಂದರೆ ತೆಳ್ಳಗೆ ಆಗ್ತದಲ್ವ, ಅದು ತೆಳ್ಳಗೆ ಹಾಕಬೇಕಾದ್ರೆ ನಾವು ಸ್ವಲ್ಪ ದಪ್ಪ ಮಾಡಬೇಕಂದ್ರೆ ಈಗ ಎಲೆಯಲ್ಲೆಲ್ಲ ಊಟ ಮಾಡುವಾಗ ಅದು ಬಡಿಸಿದ್ರೆ ಸೀದಾ ಹೋಗ್ತದಲ್ಲ, ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಆಗೋದಕ್ಕೋಸ್ಕರ ಲಾಸ್ಟ್ ಸ್ವಲ್ಪ ನೀರಿನಲ್ಲಿ ಒಂದು ಸ್ಪೂನ್ ಬೇಕಾ? ತಗೊಂಡಿಲ್ಲ ಉಂಟಲ್ಲ,
ಅದಕ್ಕೆ ಒಂದು ಮೈದಾ ಹಿಟ್ಟು, ಓ ಒಂದು 2 ಚಮಚ ಒಂದು ಮೈದಾ ಹಾಕಿ, ಅಂದ್ರೆ ದಪ್ಪ ಬರ್ಲಿಕ್ಕೋಸ್ಕರ ದಪ್ಪ ಬರೋದಕ್ಕೋಸ್ಕರ ಇದು ಮೈದಾ ಹಾಕೋದು. ಇದು ಸ್ವಲ್ಪ ಮತ್ತೆ ಹಾಕ್ಬೋದು. ಈಗ ನೀವು ಇದಕ್ಕೆ ಬೆಂಕಿ ಗ್ಯಾಸ್ ಆನ್ ಮಾಡಲ್ಲ? ಗ್ಯಾಸ್ ಆನ್ ಮಾಡೋದು. ಈ ಮೈದಾ ಹಾಕೋದ್ರಿಂದ ದಪ್ಪ ಆಗ್ತದೆ. ಅಷ್ಟಕ್ಕೋಸ್ಕರ ಮಾತ್ರ ಮೈದಾ ಹಾಕೋದು. ಇಲ್ಲದ್ರೆ ನಿಮಗೆ ಇದು ಹಾಕದೇ ಇದ್ರೂ ಸಹಿತ ಆಗ್ತದೆ. ಅದ್ರ ಸ್ವಲ್ಪ ತೆಳ್ಳಗೆ ನೀರಿನ ಹಾಗೆ ಆಗ್ತದೆ. ಈಗ ಇದು ಮಾಡುವಾಗಲೇ ನಾವೆಂದ್ರೆ ಎಷ್ಟೆಂದ್ರೆ ಅದು ಸ್ವಲ್ಪ ಹುಳಿ ಇರ್ತದೆ. ಇದಕ್ಕೊಂದು ಸೌಟು ಹೌದು, ಎಷ್ಟೆಂದ್ರೂ ಅದು ಸ್ವಲ್ಪ ಹುಳಿ ಅಲ್ವಾ, ಅದಕ್ಕೋಸ್ಕರ ನಾವೊಂದು ಬೆಲ್ಲದ ತುಂಡು ಹಾಕಬೇಕು. ಓಕೆ, ಬೆಲ್ಲ ಹಾಕಿ ಫುಲ್. ಈಗ ನೀವು ಅದು ಮಾವಿನ ಹಣ್ಣಿನ ಗೊರಟಿಂದ ಸಹ ಅದರದ್ದು ಇದನ್ನ ತೆಗಿಲಿಲ್ಲ ಅಲ್ಲ, ಪಲ್ಪನ ತೆಗಿಲಿಲ್ಲ, ಬೇಡ, ಹಾಗೆ ಇಟ್ಟಿದ್ದೀರಾ? ನಾವು ತಿನ್ನುವಾಗ ಟೇಸ್ಟ್ ಬರ್ತದೆ. ಕೆಲವೊಮ್ಮೆ ನಾವು ಅಂದ್ರೆ ಹೆಚ್ಚು ಮಾವಿನ ಹಣ್ಣು ಉಂಟು ಅಂತ ಆದ್ರೆ ನಾನು ಅದ್ರದ್ದು ಸಹ ಪಲ್ಪ ತೆಗೆಯೋದು. ಇವತ್ತು ಮತ್ತೆ ತಿನ್ನುವವರು ತಿನ್ಬೋದು, ಮಕ್ಕಳೆಲ್ಲ ಚೆನ್ನಾಗಿರ್ತದೆ, ಟೇಸ್ಟ್ ಮಾಡ್ತಾರೆ. ಹೌದು. ಸೊ ಇದು ಒಂದು ಕುದಿ ಬರ್ಬೇಕಾ? ಒಂದು ಸ್ವಲ್ಪ ಕುದಿ ಬರಲಿ. ಕುದಿ ಬರುವಾಗ ಅದ್ರದ್ದು ಹುಳಿ, ಇದ್ರದ್ದು ಬೆಲ್ಲದ ಸಿಹಿ, ಹುಳಿ ಸಿಹಿ ಆದ ನಂತರ ಮತ್ತೆ ನಾವು ಅದಕ್ಕೆ ಒಂದು ಮೆಣಸು, ಓಕೆ, ಸ್ವೀಟ್ ಇದ್ರದ್ದೇ ಕೆಲವರು ಮಾಡ್ತಾರೆ, ಆಗ ಈ ಬಿಂಬುಳಿ ಹಾಕ್ತಾರೆ ಅದಕ್ಕೆ. ಹಾಗೆ. ಮತ್ತೆ ಕೆಲವರು ಅನನಾಸ್ ಹಾಕ್ತಾರೆ. ಅದು ಸಹ ಉಂಟು, ಇದರ ಡಿಫ್ರೆಂಟ್ ಉಂಟು ಅದು. ಓಕೆ, ಇದಾಗಿದೆಯಲ್ಲ ಮೇಡಮ್? ಈಗ ಕುದ್ದಿದೆ. ಈಗ ಸಿಮ್ ಮಾಡುವ. ಓಕೆ. ಮತ್ತೆ ಇದಕ್ಕೆ ಒಂದು ಹೆಚ್ಚು ಮೆಣಸು ಹಾಕ್ಬೇಕಂತಿಲ್ಲ, ಅಂದ್ರೆ ತಿನ್ನುವಾಗ ಜೋರು ಖಾರ ಆದ್ರೂ ಮಕ್ಕಳಿಗೆಲ್ಲ ಆಗೋದಿಲ್ಲ. ಒಂದು ಹಸಿ ಮೆಣಸು ಹಾಕೋದು. ಒಂದು ಹಸಿ ಮೆಣಸು ಹಾಕಿದ ನಂತರ ಈಗ ನಾವು ಇದು ಮೈದಾದು ಹಾಕಬೇಕು. ಮೈದಾ ಇದಕ್ಕೆ ಹಾಕುವಾಗ ನಾವು ನೀವು ಇದು ಬೆರೆಸ್ತಾ ಇರಿ. ಹೌದು, ಯಾಕೆ ಗೊತ್ತುಂಟಾ? ಅದು ಇಲ್ಲದ್ರೆ ಗಂಟಾಗಿ ಉಳಿತದೆ. ಈಗ ಸ್ವಲ್ಪ ದಪ್ಪ ಆಗ್ತಾ ಹೋಗ್ತದಲ್ಲ. ಸಾಕು ಮೇಡಮ್, ಸಾಕಲ್ಲ? ಶಿಫ್ಟ್ ಮಾಡಲಾ? ಹೌದು. ಈಗ ಒಗ್ಗರಣೆ ಅನನಾಸ್ ಹಾಕಿದರೆ ಭಾರಿ ಒಳ್ಳೆದಾಗ್ತದೆ. ಸ್ವಲ್ಪ ಎಣ್ಣೆ ಹಾಕಲಾ? ಹೌದು. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಅದಕ್ಕೆ ಸಾಸಿವೆ, ಒಗ್ಗರಣೆಗೆ ಸಾಸಿವೆ, ಒಂದು ಮೆಣಸು ಸಾಕು. ಓಕೆ, ಒಂದು ಒಣ ಮೆಣಸು. ಹೌದು, ಅಂದರೆ ಕೆಂಪು. ಹೌದು, ಪಕ್ಕನೆ. ನಾನು ಅದಕ್ಕೆ ಬೀಜ ಎಲ್ಲ ಹಾಕ್ಲಿಕ್ಕಿಲ್ಲ, ಮಕ್ಕಳೇ ಬಾಯಲ್ಲಿ ಬರ್ತದಲ್ವಾ. ಮತ್ತು ಸ್ವಲ್ಪ ಕರಿಬೇವು 2 ಜಾಸ್ತಿ ಹಾಕಿದ್ರು ಚಿಂತಿಲ್ಲ, ಟೇಸ್ಟ್ ಜಾಸ್ತಿ. ಹೌದು, ಈಗಿನ ಇದಕ್ಕೆ ನಾವು ಎಷ್ಟು ಕರಿಬೇವು ತಿಂತೇವೆ ಅಷ್ಟು ಒಳ್ಳೇದಂತ ಈಗ ಹೇಳ್ತಾ ಇದ್ದಾರೆ. ಕರಿಬೇವು ಅಷ್ಟು ಒಳ್ಳೇದಂತೆ, ಅಂದರೆ ಗ್ರೀನ್, ಮತ್ತು ಅದು ಹೊಟ್ಟೆಯಲ್ಲಿನ ಕಲ್ಮಶ ಎಲ್ಲ ತೆಗಿತದೆ. ಆದರೆ ಹೀಗೆ ನಮಗೆ ತಿನ್ಲಿಕ್ಕೆ ಆಗುದಿಲ್ಲ ನೋಡಿ. ಕರಿಬೇವು ಒಗ್ಗರಣೆ ಜೊತೆಗೆ ಸಹ ಮಾಡ್ತಾರೆ, ಚಟ್ನಿ ಪುಡಿ. ಹೌದು, ಭಾರಿ ಒಳ್ಳೇದಾಗ್ತದೆ. ಅದಕ್ಕೋಸ್ಕರ ಕರಿಬೇವು ಹಾಕುವ ಪದಾರ್ಥಕ್ಕೆ ಹೆಚ್ಚು ಕರಿಬೇವು ಹಾಕಬೇಕು. ಕರೆಕ್ಟ್. ಉದ್ದಿನ ಕಾಳು, ಜೀರಿಗೆ ಅಂತದ್ದು ಏನು ಬೇಡ. ಉದ್ದಿನ ಕಾಳು ಹಾಕ್ಬೋದು, ಆದರೆ ನಮಗೆ ನಮ್ಮ ಮನೆಯಲ್ಲಿ ಆಗೋದಿಲ್ಲ, ನನ್ನ ಯಜಮಾನರಿಗೆ ಉದ್ದಿನ ಬೇಳೆ ಆಗೋದಿಲ್ಲ. ಅದಕ್ಕೆ ಇಲ್ಲದ್ರೆ ಕ್ಯಾಟ್ರರ್ಸ್ ಎಲ್ಲ ಹಾಕ್ತಾರೆ, ಅದು ಸಹ ಇನ್ನು ಬೇರೆ ಟೇಸ್ಟ್. ಆದರೆ ಅಗತ್ಯ ಇಲ್ಲ, ಅಷ್ಟು. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಇಂಥದ್ದೇ ಇಲ್ಲ, ಗೊಜ್ಜು ಮಾಡ್ತಾರೆ. ಇನ್ನೊಂದು ಅದಕ್ಕೆ ಬೇಯಿಸ್ಲಿಕ್ಕಿಲ್ಲ, ಸಾಕು ಮಾಡಿ. ಹೌದು, ಬೇಯಿಸ್ಲಿಕ್ಕಿಲ್ಲ. ಗೊಜ್ಜಿಗೆ ಹೇಗೆ ಗೊತ್ತುಂಟ, ಈಗ ನಾನು ಇದು ಮಾಡಿದೆ ಅಲ್ವಾ, ಇದೇ ಹಾಕ್ಲಾ ಮೇಡಮ್? ಹಾಕಿ. ಸೊ ಬೇಯಿಸ್ಲಿಕ್ಕಿಲ್ಲ ಗೊಜ್ಜಿಗೆ. ಗೊಜ್ಜು ಮಾಡೋದಾದ್ರೆ ಇದೇ ಟೈಪ್. ಇದಕ್ಕೆ ಹಸಿ ಮೆಣಸು ಮತ್ತೆ ಉಪ್ಪು ಮಿಕ್ಸಿಯಲ್ಲಿ ಸ್ವಲ್ಪ ಹುಡಿ ಮಾಡಿ ಇದಕ್ಕೆ ಹಾಕೋದು. ಮತ್ತು ತುಪ್ಪದಲ್ಲಿ ಸಾಸಿವೆ ಮತ್ತು ಕರಿಬೇವು ಒಗ್ಗರಣೆ ಹಾಕೋದು ಅಷ್ಟೇ. ಇದು ಮಾತ್ರ ಬೆಳಿಗ್ಗೆ ಮಾಡಿದ್ರೆ ಸಂಜೆಗೆ ಅಂತ ಉಳಿದು ಫ್ರಿಜ್ನಲ್ಲಿ ಇಟ್ಟರೆ ಆಗ್ತದೆ, ನಾಳೆಗೆಲ್ಲ ಉಳಿದು ಅದು ಕೂಡಲೇ ಊಟ ಮಾಡುವ ಹೊತ್ತಿನಲ್ಲೇ ತಿನ್ಬಹುದು. ಓಕೆ, ಸೊ ರೆಡಿ ಆಗಿದೆ. ಈಗ ರೆಡಿ ಆಗಿದೆ ಮೇಡಮ್. ನನಗೆ ತಕ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ಸಿಕ್ಕಾಬಡೆ ಬಾಯಲ್ಲಿ ನೀರು ಬರ್ತಾ ಇಲ್ಲ. ನೀವು ಸರ್ವ್ ಮಾಡಿಬಿಡಿ. ಯಾಕಂದ್ರೆ ಮಾವಿನ ಹಣ್ಣು ಅಂದ್ರೆ ಹಾಗೆ ಅಲ್ವಾ, ಬಾಯಲ್ಲಿ ನೀರು ಉಸಿ ಬಿಡುತ್ತೆ. ಮಾವಿನ ಹಣ್ಣಂದ್ರೆ ಹಣ್ಣುಗಳ ರಾಜ ಅಲ್ವಾ? ಮತ್ತೆ ಹೌದು, ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂತ. ಗೋಲ್ಟಿಗೋಸ್ಕರ ಎಲ್ಲ ಜಗಳ ಮಾಡ್ತಾರೆ ಮಕ್ಕಳಿರುವಾಗ, ಇದಕ್ಕೆ ಜಗಳ ಅಲ್ವಾ. ಮತ್ತೆ ಒಂದು ಗಮ್ಮತ್ತಿತ್ತು, ನಾವು ಸಣ್ಣದಿರುವಾಗ ಯಾರನ್ನ ಕರೆಯೋದು, ಓ ಹೇಳ
ಹೋಗಿಡುದು. ನಾವು ಮಾವಿನ ಹಣ್ಣು ತಿಂತಾ ಇರೋದು, ಕಡೆಗೆ ಅದು ಗೆರಟೆ ಬಿಸಾಡುದು, ಅದ್ರ ಹಿಂದೆ ಓಡಿ ಓಡು ಹೋಗು ಅಂತ. ಅಂತ. ಅದೊಂದು Okay. ಗಮ್ಮತ್ತಿತ್ತು. ಅಲ್ವಾ? ಇದೆಲ್ಲ ಗಮ್ಮತ್ ನೆನೆಸುದು ಮೇಡಮ್ ಅಷ್ಟೇ. ಈಗಿನವರ ಮಕ್ಕಳ ಆಟವೇ ಬೇರೆ, ಬೇರೆ. ಓಟವೇ ಬೇರೆ. ಅಲ್ವಾ? ನೋಡಿ, ಶ್ಯೂರ್ ಮೇಡಮ್, ಥ್ಯಾಂಕ್ ಯು. ಮಾವಿನ ಹಣ್ಣಿನ ಉಪ್ಕರಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಬಾಯಲ್ಲಿ ನೀರು ಬರುವಂತಹ ಮಾವಿನ ಹಣ್ಣಿನ ಉಪ್ಕರಿ ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಅಂಬೆ ಉಪ್ಕರಿ ತಯಾರಿಸುವ ವಿಧಾನ: ಮೊದಲಿಗೆ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಸಿಪ್ಪೆಗೆ ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ನೀರು ಹಾಕಿ ಕಿವುಚಿ ರಸ ತೆಗೆದಿಟ್ಟುಕೊಳ್ಳಿ. ಬಳಿಕ ಮಾವಿನ ಹಣ್ಣಿಗೆ ಸೇರಿಸಿ ಬೆಲ್ಲ ಹಾಕಿ ಕುದಿಸಿ. ನಂತರ 1 ಹಸಿಮೆಣಸು, ತೆಳು ಮಾಡಿದ ಮೈದಾ ಹಾಕಿ ಕುದಿಸಿ. ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಅಂಬೆ ಉಪ್ಕರಿ ಸವಿಯಲು ಸಿದ್ಧ. ಸವಿತಾ ಮೇಡಮ್, ಮಾವಿನ ಹಣ್ಣಿನ ಉಪ್ಕರಿ, ಅದರ ಜೊತೆಗೆ ಬೆಂಡೆಕಾಯಿ ಬೆಂಡೆಕಾಯ್ದು ಹುಳಿ. ಹುಳಿ. ಸೊ ಟೇಸ್ಟ್ ಮಾಡೋಣಲ್ಲ ಮೇಡಮ್? ಮಾಡುವ. ಮೊದಲು ಯಾವುದು? ಮಾವಿನ ಹಣ್ಣಿನ. ಮಾವಿನ ಹಣ್ಣು. ಯಾಕಂದ್ರೆ ನೀವು ಮಾಡುವಾಗ ವೆಯ್ಟ್ ಮಾಡ್ತಾ ಇದ್ದೆ ನಾನು, ಹೇಗೆ ಟೇಸ್ಟ್ ಮಾಡೋದು ಯಾವಾಗ ಅಂತೇಳಿ. ಇದನ್ನು ಟೇಸ್ಟ್ ಮಾಡುವಾಗ ಮತ್ತೆ ಸ್ವಲ್ಪ ಜಾಗ್ರತೆ ಮಾಡಿ ಮಾಡಬೇಕಾಗತ್ತೆ, ಬಿಸಿ ಇರೋ ಕಾರಣ ಅಲ್ವಾ? ಬೆಲ್ಲ ಸಹ ಉಂಟು, ಬೆಲ್ಲ ಸ್ವಲ್ಪ ಹಾಕ್ಬೋದಿತ್ತು. ಸೂಪರ್. ಇಲ್ಲ, ಸ್ವೀಟ್ ಕರೆಕ್ಟಾಗಿದೆ. ಸ್ವೀಟ್ ಜೋರು ಸ್ವೀಟ್ ಬೇಕಾದ್ರೆ ಇನ್ನು ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕ್ಬೋದು. ಅದು ಇದು ಕಾಂಬಿನೇಷನ್ ಚಪಾತಿ ಪೂರಿಗೆಲ್ಲ ಪೂರಿಗೆ ಸಹ ಆಗ್ತದೆ, ಒಳ್ಳೆ ಆಗ್ತದಲ್ವಾ? ಹೌದು ಹೌದು. ಸೊ ಬೆಂಡೆಕಾಯಿಯ ಹುಳಿ. ಬೆಂಡೆಕಾಯಿ ಹುಳಿಯಲ್ಲಿ ನೋಡಿ, ನಿಮಗೆ ಬೆಳ್ಳುಳ್ಳಿ ಬಂದರೆ ಅದು ಸಹ ತಿನ್ನಿ. ಬೆಳ್ಳುಳ್ಳಿ ಸಹ ಭಾರಿ ಒಳ್ಳೆಯದು ಜೀವಕ್ಕೆ. ನೀವು ಹೇಳಿದ ಐಟಮ್ಸ್ ಎಲ್ಲ ಹಾಕೊಂಡಿದ್ದೀನಿ, ಬೆಂಬಳಿ, ಬೆಳ್ಳುಳ್ಳಿ. ಅದೇ. ಸೂಪರ್. ಅದ್ರ ಜೊತೆಗೆ ಬೆಂಬಳಿ. ಸೂಪರ್ ಮೇಡಮ್, ಅಲ್ಟಿಮೇಟ್ ಆಗಿದೆ. ಅದು ನೀವು ಹೇಳಿದಾಗೆ ಬಿಂಬಳಿ ಎಲ್ಲ ಬೆಂದಿದೆ ಅಲ್ವಾ, ಅದು ಆ ಹುಳಿ ಬರ್ತಾ ಇದೆ. ಹೌದು, ಒಳ್ಳೆಯದು. ಸೂಪರ್. ಮೇಡಮ್, ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ನಿಮ್ಮ ಅಡುಗೆ ಮನೆಯಿಂದ ಹೇಗೆ ಅನಿಸ್ತಾ ಇದೆ ನಿಮಗೆ? ಭಾರಿ ಖುಷಿ ಆಗ್ತದೆ ಮೇಡಮ್. ನಮ್ಮ ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ಅಲ್ವಾ, ಇಲ್ಲಿ ಎ ಸಿ ಅಲ್ವಾ, ಭಾರಿ ಖುಷಿ ಆಯಿತು ನಿಮ್ಮ ಅಡುಗೆ ಮನೆಗೆ ಬಂದು. ಓಕೆ. ಸೊ ಹೊಸ ಹೊಸ ರುಚಿಗಳೊಂದಿಗೆ ನಮ್ಮ ಅಡುಗೆ ಮನೆಗೆ ಬರ್ತಾ ಇರಿ ಮೇಡಮ್. ಸೊ ನೀವು ನಮ್ಮ ಅಡುಗೆ ಮನೆಗೆ ಬಂದಿದ್ದಕ್ಕಾಗಿ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಅವ್ರ ಕಡೆಯಿಂದ ಒಂದು ಕಿರು ಕಾಣಿಕೆ. ಥ್ಯಾಂಕ್ ಯು. ಅದೇ ರೀತಿ ರುಚಿಕರವಾಗಿರುವಂಥ ಮಸಾಲ, ಅರುಣಾ ಮಸಾಲ ಇವರ ಕಡೆಯಿಂದ ಒಂದು ಕಿರು ಕಾಣಿಕೆ. ಥ್ಯಾಂಕ್ ಯು. ಅದೇ ರೀತಿ ಒಳ್ಳೆ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿ ಮಲಗುವಾಗ ನೆಮ್ಮದಿ ಬೇಕಂತೆ. ಸೊ ಈ ಎಣ್ಣೆನ ಹಾಕ್ಕೊಂಡು ಮಲಗಿ ಒಳ್ಳೆ ನಿದ್ದೆ ಬರ್ತದೆ, ತಂಪಾಗಿರ್ತೀರಾ. ಸೊ ನಿಸರ್ಗಾಲಯ ಅವರ ಕಡೆಯಿಂದ ಒಂದು ಕಿರು ಕಾಣಿಕೆ. ಸೊ ಇನ್ನಷ್ಟು ರೆಸಿಪಿಗಳ ಜೊತೆಗೆ ನಮ್ಮ ಅಡುಗೆ ಮನೆಗೆ ಬರ್ತಾ ಇರಿ ಮೇಡಮ್. ಸೊ ಧನ್ಯವಾದಗಳು. ಧನ್ಯವಾದಗಳು. ನಮ್ಮ ಟಿವಿಯವರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಸೊ ವೀಕ್ಷಕರೇ, ಮಾವಿನ ಹಣ್ಣಿನ ಉಪ್ಕರಿ, ಅದೇ ರೀತಿ ಬೆಂಡೆಕಾಯಿಯ ಹುಳಿ ಎರಡೂ ಕೂಡ ಅದ್ಭುತವಾದಂಥ ರುಚಿಯೊಂದಿಗೆ ರೆಡಿಯಾಗಿದೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆರಡು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ತೈಲ. ಸಹ ಪ್ರಾಯೋಜಕರು ಅರುಣಾ ಮಸಾಲ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲಿಂದ ಮಾಡಿದ್ದು, ತುಂಬಾ ಒಳ್ಳೆಯದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ. ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಹಾಕೊಂಡು ಹೆಡ್ ಮಸಾಜರ್ ಅಲ್ಲಿ ಮಸಾಜ್ ಮಾಡ್ತಾ ಇದ್ರೆ ಫುಲ್ ಟೆನ್ಷನ್ ಫ್ರೀ, ಒಂಥರ ಕೂಲ್ ರೀ. ನಟ ನಟಿಯರ ಅಚ್ಚುಮೆಚ್ಚಿನ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್.